ನವಭಾರತ ಯಕ್ಷಗಾನ ಅಕಾಡೆಮಿ ಕೂಡಲದ 5ನೇ ವರ್ಷದ ಆಚರಣೆ ಶರವು ದೇವಸ್ಥಾನ ಕೈತಲ್ದ ಬಾಲಂಭಟ್ ಹಾಲ್ ಶನಿವಾರ ನಡೆತದೆ. ಡಾಕ್ಟರ್ ಪಿ.ವಿ. ಶೆಣೈ ಗುರುಕಾರ್ಮೆಂಟ್ ನಡೆತಿನ ಕಾರ್ಯಕ್ರಮಟು ಶರವು ರಾಘವೇಂದ್ರ ಶಾಸ್ತ್ರಿಲು ಬುಕ ಬಿನ್ನಿರು ಪಾಲ್ದೆತೊಂಡಿರು. ನವಭಾರತ ರಾತ್ರಿ ಪ್ರೌಢಶಾಲೆ ನವಭಾರತ ಎಜುಕೇಷನ್ ಸೊಸೈಟಿದ ಒಟ್ಟು ಸೇರಿಗೆಡು ನವಭಾರತ ಯಕ್ಷಗಾನ ಅಕಾಡೆಮಿದ 5ನೇ ವರ್ಷದಲ್ಲಿ ಶನಿವಾರ ಕುಡ್ಲದ ಶರವು ದೇವಸ್ಥಾನ ಕೈತಲ್ದ ಬಾಲಂಭಟ್ ಹಾಲ್ ಆಚರಣೆ ಆದಿತ್ತಂಡು. ದುಂಬತ್ತ ಶ್ರೀಮತಿ ಕೀರ್ತನ ಬೊಕ್ಕ ಡಾಕ್ಟರ್ ಸತ್ಯಕೃಷ್ಣ ಭಟ್ರೆನ ದುಂಬಾಳ್ತಿಡು ಸತ್ಯನಾರಾಯಣ ವೃತ್ತ ಮಹಾತ್ಮೆ ತಾಳಮದ್ದಲಿ ಕೂಟ ನಡೆತಂಡು. ಮುಖ್ಯ ಉಪಾಧ್ಯಾಯರು ನವಭಾರತ ಯಕ್ಷಗಾನ ಅಕಾಡೆಮಿದ ನಿರ್ದೇಶಕರು ರವಿ ಅಲೆವುರಾಯ ವರ್ಕಾಡಿ ಸಭಾಲೀಸಿಡು ಸುರೂತ ಪಾತೆರ ಪಂಡಿರು. ಕಲಾವಿದರು ಜಯರಾಮ್ ಪೂಜಾರಿ, ವಕೀಲರು ಶ್ರೀಧರ ಎಣ್ಮಕಜೆ, ಬಾಲಂಭಟ್ ಮನೆತನದ ಡಾಕ್ಟರ್ ಸತ್ಯಕೃಷ್ಣ ಭಟ್ ಇಂಚ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರು. ಶರವು ರಾಘವೇಂದ್ರ ಶಾಸ್ತ್ರಿಗಳು ಪಾತಿರ್ದು ಊರ್ದ ಜನ ಸೇರ್ದು ಸಂಸ್ಕಾರ ಬಿತ್ತುನ ಕೆಲಸ ಅವಡು ಮೋಸದ ಅಂತೆ ಮಲ್ಪನ ಕೆಲಸ ದೇವೆನ ಕೆಲಸ ಅಂದು ಪಂಡಿರು. ಯಕ್ಷಗಾನ ಕಲೆಗೆ ಮಹತ್ವವನ್ನು ಕೊಟ್ಟು ನಮ್ಮ ಸಂಸ್ಕಾರ ಸಂಸ್ಕೃತಿ ಬೆಳೆಸಲಿಕ್ಕೆ ಮಕ್ಕಳಿಗೆ ಜನರಿಗೆ ಕಲಿಯುವಂಥ ಅವಕಾಶ ಅದು ಬಹಳ ದೊಡ್ಡ ಸಾಧನೆ. ಯಾಕಂತ ಹೇಳಿದರೆ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಥವಾ ಒಂದು ಮರ ಬೆಳೆಯುವಾಗ ನಾವು ಹೇಳ್ತೇವೆ ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ. ಯಾವಾಗ ಒಂದು ಸಮಾಜದಲ್ಲಿ ಒಳ್ಳೆ ಜನರು ಬೇಕು ಅಂತಾದರೆ ಅವರನ್ನು ಸಣ್ಣ ಮಕ್ಕಳಿರುವಾಗಲೇ ಅವರಿಗೆ ಅದರ ಆ ಸಂಸ್ಕಾರ ಸಂಸ್ಕೃತಿ ನೀಡುವಂಥ ಕಲಿಕೆ ನೀಡುವಂಥ ಕೆಲಸ ಆಗಬೇಕಂತೆ. ನಮ್ಮ ಭಾರತ ಎಜುಕೇಷನ್ ಸೊಸೈಟಿದ ಗುರುಕಾರ್ಯರೇ ಡಾಕ್ಟರ್ ಪಿ.ವಿ. ಶೆಣೈ ಗುರುಕಾರ್ಮೆದ ಭಾಷಣ ಮಾಡ್ತಿದ್ದೆ 5 ವರ್ಷದ ದುಂಬುದ ಯಕ್ಷಗಾನ ಬಗೆಟ್ ನೆಂಪು ಮಲ್ತೊಂಡಿರು. ಒಂದು ಯಕ್ಷಗಾನ ಒಂದು ರೀತಿಯಲ್ಲಿ ಜನಸಾಮಾನ್ಯನಿಗೆ ಮನೋರಂಜನೆ ಕೊಡುವಂಥ ಒಂದು ಬಹುದೊಡ್ಡ ಮಾಧ್ಯಮವಾಗಿತ್ತು. ಶನಿವಾರ ಭಾನುವಾರ ಅಂದರೆ ಯಾವ ಕೇಂದ್ರ ಮೈದಾನ ಇದೆ ಆ ಕೇಂದ್ರ ಮೈದಾನದಲ್ಲಿ ಟೆಂಟ್ ಹಾಕಿ ಯಕ್ಷಗಾನ ಯಾವ ಬಯಲಾಟ ಅದು ಪ್ರತಿ ವಾರದ ಕೊನೆಯ 2 ದಿನಗಳಲ್ಲಿ ನಿರಂತರವಾಗಿ ನಡೀತಿತ್ತು. ಮಾತ್ರವಲ್ಲ ಹಲವು ಬಾರಿ ವೀಕ್ಷಿಸಲಿಕ್ಕೆ ಹೋಗಬೇಕು ಅಂದಾಗ ಟಿಕೆಟು ಸಿಗದೆ ವಾಪಸ್ಸು ಬಂದ ದಿನಗಳು ಇದ್ದವು. ಬುಧವಾರ ರಾತ್ರಿ ಯಾವ ರೇಡಿಯೋ ಇದೆ ಅದರಲ್ಲಿ ಯಕ್ಷಗಾನ ತಾಳಮದ್ದಳೆ ಏನು ಕಲರವ ಅದು ನಿರಂತರವಾಗಿ ಕೇಳುವಂತಹ ದಿನಗಳು ಅಂದಿದ್ದು. ಇಂದು ಯಕ್ಷಗಾನ ಕಲೆಯ ಬಗ್ಗೆ ಆಸಕ್ತಿ ಸಹಜವಾಗಿ ಜನಸಾಮಾನ್ಯನಲ್ಲಿ ಕಡಿಮೆ ಇರಬಹುದು. ಆದರೆ ಅದನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ಪ್ರಯತ್ನಗಳು ಇಂದು ಸಹಜವಾಗಿ ನಡೀತಾ ಇದೆ. ಅದು ಒಂದು ರೀತಿಯಲ್ಲಿ ಕಲೆಯನ್ನು ಜೀವಂತವಾಗಿರಿಸಲಿಕ್ಕೆ ಒಂದು ಒಳ್ಳೆಯ ಉದ್ದೇಶ ಮತ್ತು ಸಾರ್ಥಕತೆಯನ್ನು ಕಾಣ್ತಾ ಇದೆ ಅಂತ ನನಗನಿಸಿತು. ನಮ್ಮ ಭಾರತ ಎಜುಕೇಷನ್ ಸೊಸೈಟಿ ಕಾರ್ಯಂತಿರು ರವಿ ಪ್ರಸನ್ನ, ವಕೀಲರು ವರದರಾಜ, ವಕೀಲರು ರಾಮ್ ಪ್ರಸಾದ್ ಪಾಲ್ದೆ ತುಂಡಿ.